ಮಂಗಳೂರಿನ ವೈದ್ಯರಾದ ಡಾಕ್ಟರ್ ನಿಶಿತಾ ಶೆಟ್ಟಿಯನ್ ಫೆರ್ನಾಂಡಿಸ್ ಅವರು ಫೆಬ್ರವರಿ 21ಕ್ಕೆ ಫಿಲಿಪೀನ್ಸ್ ಮನಿಲಾದಲ್ಲಿ ನಡೆದ ಮಿಸೆಸ್ ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಪೇಜೆಂಟ್ನಲ್ಲಿ ಮೊದಲ ರನ್ನರ್ ಅಪ್ ಆಗಿ ಮೂಡಿಬಂದಿದ್ದಾರೆ. ಅವರು ಭಾನುವಾರ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ವಿಶ್ವದ 17ಕ್ಕೂ ಅಧಿಕ ದೇಶಗಳ ಸ್ಪರ್ಧಿಗಳು ಕೊನೆಯ ಹಂತದ ಸ್ಪರ್ಧೆಗೆ ಆಯ್ಕೆಗೊಂಡಿದ್ದರು. ಅವರಲ್ಲಿ ಡಾಕ್ಟರ್ ನಿಶಿತಾ ಶೆಟ್ಟಿಯಾನ್ ಫೆರ್ನಾಂಡಿಸ್ ಪ್ರಥಮ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಮಿಸೆಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಮಂಗಳೂರಿನ ಪ್ರಥಮ ಮಹಿಳೆಯಾಗಿದ್ದು, ಬೆಸ್ಟ್ ನ್ಯಾಷನಲ್ ಕಾಸ್ಟ್ಯೂಮ್ ಅವಾರ್ಡ್, ಬೆಸ್ಟ್ ಟ್ಯಾಲೆಂಟ್ ಸಬ್ಟೈಟಲ್ಗಳು ಕೂಡ ದೊರೆತಿದೆ. ಬಳಿಕ ಮಂಗಳೂರಿನಲ್ಲಿ ಸನ್ಮಾನ ಕೂಡ ನಡೆದಿದ್ದು, ಹಲವು ಫ್ಯಾಷನ್ ವಾಕ್ ಕಲಿಯುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಅನುಭವವನ್ನು ಹಂಚಿಕೊಂಡರು. ವಿಮಾನ ನಿಲ್ದಾಣದಲ್ಲಿ ದೀಪಕ್ ಗಂಗುಲಿ, ಮರ್ಸಿ ವೀಣಾ ಡಿಸೋಜಾ, ಅನಿಶಾ ಗಂಗುಲಿ ಪ್ರಸಾದ್, ನಿಶಿತಾ ಅವರ ಪತಿ ವೈದ್ಯ ಡಾಕ್ಟರ್ ರಾಯನ್ ಫೆರ್ನಾಂಡಿಸ್ ಮತ್ತು ಮತ್ತಿತರರು ಉಪಸ್ಥಿತರಿದ್ದರು. Congratulations, India, you are now our most independent. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.